ವೇಗಸ್ ಫಿಲಮ್ಸ್ ಲಾಂಛನದಲ್ಲಿ ತಯಾರಾದ ಹೆಸರಾಂತ ಹಿರಿಯ ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿ ನಿರ್ದೇಶನದ ರೋಷನ್ ವೇಗಸ್ ನಿರ್ಮಾಣದಲ್ಲಿ ಏರಿಕಾವ್ಯೆ ಕಿರಿಕಿರಿ ತುಳು ಸಿನಿಮಾ ಡಿಸೆಂಬರ್ 24ರ ಶುಕ್ರವಾರದಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ತುಳು ಸಿನಿ ಪ್ರೇಕ್ಷಕರಿಗೆ ಸಂತಸದ ಸುದ್ದಿ. ಏರಿಕಾವ್ಯೆ ಕಿರಿಕಿರಿ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆಗೆ ಬರಲು ಸಜ್ಜಾಗಿದೆ. ಹಾಸ್ಯಮಯ ಸನ್ನಿವೇಶದೊಂದಿಗೆ ಎಲ್ಲರನ್ನ ನಕ್ಕು ನಗಿಸಲು ಡಿಸೆಂಬರ್ 24ರಂದು ಈ ಚಿತ್ರ ತೆರೆಗೆ ಬರಲಿದೆ. ಈ ಸಿನಿಮಾದಲ್ಲಿ ಬಹುತೇಕ ಪ್ರಖ್ಯಾತ ಕಲಾವಿದರು ಬಣ್ಣ ಹಚ್ಚಿದ್ದು, ವಿಶೇಷವಾಗಿ ಕುಸಲ್ ಧರಿಸಿ ನವೀನ್ ಡಿ ಪಡೇಲ್, ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ರೋಷನ್ ವೇಗಸ್, ಶ್ರದ್ಧಾ ಸಾಲಿಯಾನ್, ಪ್ರದೀಪ್ ಚಂದ್ರ ಕುತ್ಪಾಡಿ, ಹರೀಶ್ ವಾಸುಶೆಟ್ಟಿ, ಸಾಯಿ ಕೃಷ್ಣ ಕುಡ್ಲಾ, ಉಮೇಶ್ ವಿಜಾರ್, ಸುಂದರೈ ಮಂದಾರ, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಸರೋಜಿನಿ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಕೊಡಪದವು ದಿನೇಶ್ ಶೆಟ್ಟಿಗಾರ್, ಪಿಂಕಿ ರಾಣಿ, ಶೇಖರ್ ಭಂಡಾರಿ, ರಘು ಪಾಂಡೇಶ್ವರ್, ಪವಿತ್ರ ಶೆಟ್ಟಿ, ಡಿಬಿಸಿ ಶೇಖರ್, ಸುನಿಲ್ ನೆಲಿಗುಡ್ಡೆ, ಖುಷಿ ಶೇಖರ್ ಮೊದಲಾದವರು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ನಾಯಕ ನಟನಾಗಿ ಮೊಹಮ್ಮದ್ ನಯೀಮ್ ಮತ್ತು ಐಶ್ವರ್ಯ ಹೆಗ್ಡೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸಿನಿಮಾಕ್ಕೆ ರವಿಚಂದನ್ ಛಾಯಾಗ್ರಹಣವನ್ನ ಒದಗಿಸಿದ್ದಾರೆ. ಇನ್ನು ಈ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಿಕ್ಷಿತ್ ರಾವ್ ಮತ್ತು ನಿಧಿ ರಾವ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಡಿಬಿಸಿ ಶೇಖರ್ ಅವರು ಸಂಭಾಷಣೆ ಸಾಹಿತ್ಯವನ್ನ ಬರೆದಿದ್ದು, ಸಚಿನ್ ಶೆಟ್ಟಿ ಕುಂಬ್ಳೆ ಚಿತ್ರಕಥೆಯನ್ನ ಬರೆದಿದ್ದಾರೆ. ಮದನ್ ಹರಿಣಿ ಅವರು ನೃತ್ಯ ನಿರ್ದೇಶನವನ್ನ ಮಾಡಿದ್ದು, ನಾಸಿರ್ ಹಕೀಂ ಮುಂಬೈ ಅವರು ಸಂಕಲನವನ್ನ ನಿರ್ವಹಿಸಿದ್ದಾರೆ. ದೇವ್ ಪ್ರಕಾಶ್ ಕಲೆ, ವಿ ಮನೋಹರ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಇನ್ನು ಮಾಸ್ ಮಾಧವರ ಸಾಹಸ ಈ ಚಿತ್ರಕ್ಕಿದ್ದು, ಈ ಸಿನಿಮಾಕ್ಕೆ ವ್ಯಾಸರಾಜ್ ಸೋಸಲೆ, ಅನುರಾಗ್ ಭಟ್, ಪ್ರಕಾಶ್ ಮಹದೇವನ್, ಸುಹಾನಾ ಸೈಯದ್ ಹಾಡಿದ್ದಾರೆ. ರಾಮದಾಸ್ ಸಸೀತ್ಲು ಅವರ ಸಹ ನಿರ್ದೇಶನ ಕೂಡ ಈ ಚಿತ್ರಕ್ಕಿದೆ. ಏರಿಕಾವ್ಯೆ ಕಿರಿಕಿರಿ ಸಿನಿಮಾ ಸುಮಾರು 40 ದಿನಗಳ ಕಾಲ ಚಿತ್ರೀಕರಣ ನಡೆದಿದೆ. ಉಡುಪಿ, ಬ್ರಹ್ಮಾವರ ಮೊದಲಾದ ಕಡೆಗಳಲ್ಲಿ ಸಿನಿಮಾದ ಚಿತ್ರೀಕರಣ ನಡೆದಿದೆ. ಹಾಸ್ಯಮಯ ಸನ್ನಿವೇಶಗಳೊಂದಿಗೆ ಯಾರದೋ ತಪ್ಪಿಗೆ ಇನ್ಯಾರೋ ಕಿರಿಕಿರಿ ಅನುಭವಿಸುವುದು, ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡು ಸತ್ಯದ ದಾರಿಯಲ್ಲಿ ಬಾಳುವುದು ಜೀವನ ಎಂಬ ಸಂದೇಶವನ್ನ ಸಾರುವ ಕಥೆಯನ್ನ ಏರಿಕಾವ್ಯೆ ಕಿರಿಕಿರಿ ಹೊಂದಿದೆ. ಇನ್ನು ಡಿಸೆಂಬರ್ 24ರಂದು ಸಿನಿಮಾ ರಿಲೀಸ್ ಆಗಲಿದ್ದು, ಮಂಗಳೂರಿನಲ್ಲಿ ರಮಾಕಾಂತಿ, ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿಪೋಲಿಸ್, ಉಡುಪಿಯಲ್ಲಿ ಕಲ್ಪನಾ, ಕಾರ್ಕಳದಲ್ಲಿ ರಾಧಿಕಾ, ಮಣಿಪಾಲದಲ್ಲಿ ಭಾರತ್ ಮಾಲ್, ಬೆಳ್ತಂಗಡಿಯ ಭಾರತ್ ಸಿನಿಮಾ ಮಂದಿರದಲ್ಲಿ ಸಿನಿಮಾ ಬಿಡುಗಡೆಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.